ಅತ್ಯಂತ ಸಂತೋಷವಾಗ್ತಿದೆ. ಬೆಂಗಳೂರು ಕಮಲೋತ್ಸವದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಭಾಗವಹಿಸಲಿಕ್ಕೆ ನಾನು ಪ್ರಪ್ರಥಮವಾಗಿ ಸನ್ಮಿತರಾಗಿರುವಂಥ ಅಶೋಕ್ ಕುಮಾರ್ ರೈ ಅವರನ್ನು, ಪ್ರಕಾಶ್ ಶೆಟ್ಟರ್ ಅವರನ್ನು, ಇದಕ್ಕೆ ಸಹಕಾರ ಕೊಟ್ಟಂಥ ಪ್ರತಿಯೊಬ್ಬರು ಕೂಡ ಇಡೀ ನಮ್ಮ ರಾಜ್ಯದ ಜನತೆ ಪರವಾಗಿ ನನ್ನ ಅಭಿನಂದನೆ ಮತ್ತು ಶುಭಾಶಯ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸ್ಕೃತಿ ಎರಡು ಕಣ್ಣುಗಳಾಗಿರುವಂಥ ಒಂದು ಕಂಬಳ ಮತ್ತು ಯಕ್ಷಗಾನ ಇದನ್ನು ಜೀವಂತವಾಗಿ ಇಡಗಲು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಹಿರಿಯರು ಅವರದಾದ ಶ್ರಮ ಪಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಎಲ್ಲ ಹಿರಿಯರು ಯಾವೊಂದು ಶ್ರಮ ಪಟ್ಟುಕೊಂಡು ಆ ಎರಡು ಕಂಬಳವನ್ನು ಜೀವಂತವಾಗಿ ಇಡಲಿಕ್ಕೆ ಪಟ್ಟಂಥ ಆ ಶ್ರಮವನ್ನು ನಾವೆಲ್ಲ ಅರ್ಥ ಮಾಡಿಕೊಂಡು ಇದೀಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ಬೆಂಗಳೂರಿನಲ್ಲಿ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸ್ಕೃತಿಯನ್ನು ಬಿಂಬಿಸಿ ಇಡೀ ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ಒಂದು ಸಂಸ್ಕೃತಿಯನ್ನು ಬಿಂಬಿಸುವಂಥ ಅವಕಾಶವನ್ನು ಈ ಕಮಲ ಸಮಿತಿಯವರು ಹಮ್ಮಿಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ನಾನು ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಯಾನಿಡೆ ಬತ್ತಿನಾಗ ತೂನಾಗ ಇಂದು ಕುಡ್ಲಾಡುಲ್ಲೇಣ ಬ್ಯಾಂಗ್ಳೂಡುಲ್ಲೇಣ ಹೆಂಗೆ ಕನ್ಫ್ಯೂಸ್ ಆಪನ ಪರಿಸ್ಥಿತಿ ಆದಿತ್ತು. ನಿಕ್ಲ ಮುಲ್ತ ಒಂದು ವೈಭವ ಜನಕ್ಲ ಪ್ರೋತ್ಸಾಹ ಕಮಲದ ಓಡಾಟ ವೇದಿಕೆ ತೂನಾಗ ಇನ್ನು ಕುಡ್ಲದ ನಾವು ವರ್ಷ ನಮ್ಮ ವ್ಯತೆ ಮೂಡುಬಿದ್ದಿಡ ಒಂದು ರಮಣತೆ ಮಂದಿ ಯಾನು ಕಮಲ ಮಲ್ತುಲ್ಲ ನಮ್ಮ ಊರ್ದ ಕಮಲ ಅಶೋಕ್ ಕುರ್ಮಯ ಮಲ್ತುಲ್ಲ ಪುತ್ತೂರು ಮಲ್ತು ಆ ಒಂದು ವಾತಾವರಣ ಮುಲಿಂಕುಲು ತೋಂದಿಲ್ಲ ಐಡ್ದಾದ್ರ ಬಹುಶಃ ನಿಂಗಳು ಪೂರಕ್ಲೆಗಳ ವಿಷಯ ಸೋಲ್ ಮೇಲೆ ಯಾನು ಪಣಂದು ನಾನು ಯಾಕೆ ಕನ್ನಡದಲ್ಲಿ ಸಹ ಅಧ್ಯಕ್ಷ ಮುಖ್ಯಮಂತ್ರಿ ಮಾತಂತ ಹೇಳಿದರೆ ತುಳು ಭಾಷೆಗೆ ಎರಡನೇ ಭಾಷೆಗೆ ಬರೋರಿಗೆಲ್ಲ ಬೇಡಿಕೆ ಇದೆ. ಅದಕ್ಕೆ ಬಹುಶಃ ಒಂದು ತಾವೆಲ್ಲ ಇದಕ್ಕೆ ಒಂದು ಸಹಕಾರ ಕೊಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಈ ಒಂದು ಕಂಬಳ ಬಹುಶಃ ಇವತ್ತು ಇಲ್ಲಿ ಪ್ರಾರಂಭ ಮಾಡೋ ಮುಖಾಂತರ ಇವತ್ತು ಅಶೋಕ್ ಕುಮಾರ್ ಅವರು, ಪ್ರಕಾಶ್ ಶೆಟ್ಟರ್ ಅವರು ಸಹಕೊಟ್ಟು ಇತಿಹಾಸ ಇವತ್ತು ನಿರ್ಮಾಣ ಇವತ್ತು ಆಗಿದೆ. ನನಗೆ ವಿಶ್ವಾಸ ಇದೆ ಇದು ಒಂದು ಕಮಲೋತ್ಸವ ಮಾತ್ರದಲ್ಲಿ ನಡೆಯುವುದಲ್ಲ, ಬರ ಸ್ಪರ್ಧೆ ಮಾತ್ರ ನಡೆಯುವುದಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸ್ಕೃತಿಯನ್ನು ಯುವ ಪೀಳಿಗೆಗೆ ಮತ್ತು ವಿದ್ಯಾರ್ಥಿ ಸಮುದಾಯಕ್ಕೆ ವರ್ಗಾಯಿಸುವ ಒಂದು ಅತ್ಯಂತ ದೊಡ್ಡ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇಲ್ಲಿ ಇವತ್ತು ಭಾಗವಹಿಸುವಂಥ ಯುವಕ ಮತ್ತು ವಿದ್ಯಾರ್ಥಿ ಮಿತ್ರರು, ಇದನ್ನು ಟಿವಿಯಲ್ಲಿ ನೋಡುವಂಥ ವಿದ್ಯಾರ್ಥಿ ಮಿತ್ರರು ಮುಂದಿನ ದಿನಗಳಲ್ಲಿ ಅವರು ದೊಡ್ಡವರಾದಾಗ ಈ ಸಂಸ್ಕೃತಿಯನ್ನು ಇನ್ನಷ್ಟು ಮುಂದೆ ಹೋಗಿ ಅತ್ಯಂತ ಯಶಸ್ವಿಯಾಗಿ ಕೊಡ್ತಾರಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಆದ ಕಾರಣ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿ ಅಂತ ನಾವು ಶುಭಾಶಯ ಸಲ್ಲಿಸಿಕೊಂಡು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೇರೆ ಬೇರೆ ತಾಲೂಕಲ್ಲಿ ಎಲ್ಲವೂ ಕೂಡ ಕಮಲದ ಒಂದು ಸ್ಪರ್ಧೆ ಪ್ರಾರಂಭ ಆಗಿದೆ. ನನಗೆ ಅತ್ಯಂತ ಸಂತೋಷ ಆಗ್ತದೆ ಹೇಳಲಿಕ್ಕೆ. ನಮ್ಮ ನರಿಂಗಾಣದಲ್ಲಿ ಕೂಡ ನಾನೇ ಗೌರವ ಅಧ್ಯಕ್ಷನಾಗಿದ್ದುಕೊಂಡು ನಮ್ಮ ನರಿಂಗಾಣ ಕಮಲ ಕೂಡ ಅತ್ಯಂತ ಯಶಸ್ವಿ ಒಂದು ಕಮಲ ಕಳೆದ ವರ್ಷ ಆಗಿದೆ. ಈ ಸಲ ಕೂಡ ಜನವರಿ 17ಕ್ಕೆ ನಾವು ಅದನ್ನು ಮೀಸಲಿಟ್ಟಿದ್ದೇವೆ. ತಾವೆಲ್ಲರೂ ಕೂಡ ಅಲ್ಲಿಗೆ ಬರಬೇಕಂತ ಕೂಡ ನಿಮ್ಮ ಕೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಈ ಕಮಲ ಎಲ್ಲ ಜಾತಿ ಎಲ್ಲ ಮತ ಎಲ್ಲ ವರ್ಗದವರನ್ನು ಒಟ್ಟುಗೂಡಿಸುವಂಥ ಅತ್ಯಂತ ದೊಡ್ಡ ಒಂದು ಸೌಹಾರ್ದದ ವಾತಾವರಣ ನಿರ್ಮಾಣ ಮಾಡಿದ ಕಾರ್ಯಕ್ರಮ ಇವತ್ತು ಆಗಿದೆ. ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡುವಾಗ ಸಣ್ಣ ಪುಟ್ಟ ಕೆಲವೊಮ್ಮೆ ಸಮಸ್ಯೆಗಳು ಬರ್ತದೆ. ಬಂದಂಥ ಸಮಸ್ಯೆ ನಾನು ಅತಿ ಶೀಘ್ರವಾಗಿ ಬಗೆಹರಿಸಿಕೊಂಡು ಅದನ್ನು ಅತ್ಯುತ್ತಮವಾಗಿ ಮುಂದೆ ತೆಕ್ಕೊಂಡು ಹೋಗಿರುವುದು ನಿಮ್ಮ ನಾಯಕತ್ವದ ಗುಣವನ್ನು ಎತ್ತಿ ತೋರಿಸ್ತದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದರೆ ನಾವಿಲ್ಲಿ ಎಲ್ಲ ಕೂಡ ಸಹಕಾರ, ಯಾಕಂದರೆ ಇವತ್ತು ಈ ಕೋಣ ಅಲ್ಲಿಂದ ತೆಕ್ಕೊಂಡು ಬರುವಂಥ ಒಂದು ವ್ಯವಸ್ಥೆ, ಇಲ್ಲಿ ಅದನ್ನು ಓಡಿಸುವಂಥ ವ್ಯವಸ್ಥೆ ಮತ್ತು ಈ ಸಂಘಟನೆ ಮಾಡೋದು ಬಹುಶಃ ದೂರ ನಿಂತು ಮಾತಾಡೋರಿಗೆ ಏನು ಕೂಡ ಮಾತಾಡ್ಬೋದು. ಅದು ಸಂಘಟಕರ ಪರಿಶ್ರಮ, ಅವರೊಂದು ಶ್ರಮವನ್ನು ನಾವೆಲ್ಲರೂ ಕೂಡ ಅದನ್ನು ಮೆಚ್ಚಬೇಕು, ಅದಕ್ಕೆ ಸಂಪೂರ್ಣವಾದ ಪ್ರೋತ್ಸಾಹ ಕೊಡಬೇಕು, ಸಂಪೂರ್ಣ ಸಹಕಾರ ಮಾಡಬೇಕು. ಇದು ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಈ ಕರ್ನಾಟಕದ ಜನರ ಕೊಂದಲಾಗಿ ಪರಿವರ್ತನೆ ಆಗುವಂಥ ಅವಕಾಶ ಆಗಲಿ ಅಂತ ನಾನು ಇವತ್ತು ಕೇಳಿಕೊಂಡು ಈ ಕಮಲೋತ್ಸವದಲ್ಲಿ ಎಲ್ಲ ಜಾತಿ ಎಲ್ಲ ಮತ ವರ್ಗದವರು ಕೂಡ ಹಿಂದಿಂದಲೂ ಕೂಡ ಬರುವಂಥ ಒಂದು ವಿಚಾರ ಇವತ್ತು ಆಗಿದೆ. ನನಗೆ ಅತ್ಯಂತ ದೊಡ್ಡ ವಿಚಾರ ಏನಂತ ಹೇಳಿದರೆ, ನನ್ನ ಕಾರ್ ಡ್ರೈವರ್ ಒಬ್ಬ ಶಮೀರ್ ಅಂತ ಇದ್ದಾನೆ. ಅವನು ಮೊನ್ನೆ ನಾನು ನಾಲ್ಕು ದಿನ ಯಾನಿಚ್ಚಿ ಯಾನು ಕಮಲಕ್ಕೆ ನಾನು ಪಾಯಿಂಟ್ ಉಳ್ಳೆ ಎಂದು ಅವನು ಕೂಡ ಅವನ ಕೋಣವನ್ನು ತಂದು ಅವನು ಕೂಡ ಓಡಿಸುವಂಥ ಕೆಲಸ ಇವತ್ತು ಆಗುವಂಥ ಅವಕಾಶ ಇವತ್ತು ಆಗಿದೆ. ಸೊ ಎಲ್ಲ ಜಾತಿ ಎಲ್ಲ ಮತ ವರ್ಗದ ಭಾಗವಹಿಸ್ತಾರೆ, ಅವರ ಕೋಣವನ್ನು ಓಡಿಸ್ತಾರೆ, ಇಲ್ಲಿ ಸೇರಿಸ್ತಾರೆ. ಇದು ಪರಸ್ಪರ ಎಲ್ಲರನ್ನು ಒಟ್ಟುಗೂಡಿಸುವಂಥ ಎಲ್ಲನೂ ಸೇರಿಸುವಂಥ ಒಂದು ಅತ್ಯುತ್ತಮವಾದ ಒಂದು ವಾತಾವರಣ ಮಾಡುವಂಥ ಪ್ರದೇಶ ಇವತ್ತು ಆಗಿದೆ ಅಂತ ಹೇಳಿಕೊಂಡು ಬೆಂಗಳೂರು ಕಮಲೋತ್ಸವ ಇವತ್ತು ಪ್ರಥಮ ಕಮಲೋತ್ಸವ ಮಾತ್ರ ಅಲ್ಲ,
ಇದು ಪ್ರಥಮವಾದ ಜೊತೆಯಲ್ಲಿ ಪ್ರತಿ ವರ್ಷ ಕೂಡ ಶಾಶ್ವತವಾಗಿ ನಡೆಯುವಂಥ ಒಂದು ಕಂಬಳ ಇವತ್ತು ಆಗ್ತದೆ, ಆಗಬೇಕು. ಅದು ನಮ್ಮೆಲ್ಲರ ಆಶೆ. ಅದಕ್ಕೆಲ್ಲರಿಗೂ ಕೂಡ ಸಹಕಾರ ಕೊಡಬೇಕು. ಸರ್ಕಾರ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇದಕ್ಕೆ ದೊಡ್ಡ ಮಟ್ಟ ಸಹಕಾರ ಕೊಡ್ತಾರೆ ಎಂಬ ವಿಶ್ವಾಸ ಕೂಡ ಇದೆ ಅಂತ ನಾನು ಕೇಳಿಕೊಳ್ಳುತ್ತಾ ನಿಮ್ಗೆಲ್ಲರಿಗೂ ನನ್ನ ವಿಶೇಷವಾದ ಅಭಿನಂದನೆ ಸೋದರನಾಗಿ ನಮ್ಮಿಂದ ಎಲ್ಲ ರೀತಿಯ ಸಹಕಾರ ಹೇಳಿಕೊಳ್ತಾ ಮಾತು ಮುಗಿಸ್ನಿ. ಜೈ ಹಿಂದ್. ಧನ್ವಂತರಿ ಕ್ಲಿನಿಕಲ್ ಲ್ಯಾಬೊರೇಟರಿ ಪುತ್ತೂರು 2004ರಿಂದ ಪ್ರಯೋಗಾಲಯ ಕ್ಷೇತ್ರದಲ್ಲಿ ವಿಶ್ವಾಸಾರ್ಹ ಸೇವೆ. ಪುತ್ತೂರಿನ ಏಕೈಕ ಸಂಪೂರ್ಣ ಸ್ವಯಂ ಚಾಲಿತ ರಕ್ತ ತಪಾಸಣಾ ಕೇಂದ್ರ. 500ಕ್ಕೂ ಹೆಚ್ಚು ವಿಧದ ತಪಾಸಣಾ ಸೌಲಭ್ಯಗಳು, 25ಕ್ಕೂ ಅಧಿಕ ರಕ್ತ ಪರೀಕ್ಷೆ ಪ್ಯಾಕೇಜ್ಗಳು, ಮನೆ ಬಾಗಿಲಿನಿಂದಲೇ ಸ್ಯಾಂಪಲ್ ಕಲೆಕ್ಷನ್ ಸೌಲಭ್ಯ, ತ್ವರಿತ ಖಚಿತ ಫಲಿತಾಂಶಕ್ಕಾಗಿ ಅತ್ಯಾಧುನಿಕ ಲ್ಯಾಬ್ ಉಪಕರಣಗಳು, ಇಮೇಲ್ SMS ಅಲರ್ಟ್ ಮೂಲಕ ರಿಪೋರ್ಟ್ ವ್ಯವಸ್ಥೆ, ನಿಖರ ಪಾರದರ್ಶಕ ರಕ್ತ ಪರೀಕ್ಷಾ ಫಲಿತಾಂಶಗಳಿಗೆ ಭೇಟಿ ನೀಡಿ. ಧನ್ವಂತರಿ ಕ್ಲಿನಿಕಲ್ ಲ್ಯಾಬೊರೇಟರಿ, ಹೆಡ್ ಆಫೀಸ್ ಧನ್ವಂತರಿ ಕಾಂಪ್ಲೆಕ್ಸ್, ಮೇನ್ ರೋಡ್, ಪುತ್ತೂರು. ಬ್ರಾಂಚೆಸ್ ದರ್ಬೆ, ಬುಳುವಾರ್, ಸುಳ್ಯ, ಮಾಡಾವ್, ಈಶ್ವರಮಂಗಲ, ವಿಟ್ಲ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.